ಜೈನ ಮುನಿಗಳ ಬರ್ಬರವಾದಂಥ ಹತ್ಯೆ ಕುರಿತಂತೆ ನಮ್ಮೆಲ್ಲ ಸದಸ್ಯರು ಒಟ್ಟಾಗಿ ನಾವು ಆ ಘಟನೆಯನ್ನು ಖಂಡಿಸ್ತಾ ಇದ್ದೇವೆ. 3 ದಿನಗಳ ಹಿಂದೆ ಏನು ಈ ರೀತಿಯಾದಂಥ ಘಟನೆ ನಡೆದಿದೆ, ಇಡೀ ರಾಜ್ಯದ ಜನ ಒಂದು ರೀತಿಯಾದಂಥ ಆಘಾತಕ್ಕೆ ಒಳಗಾಗಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಜೈನ ಮುನಿಗಳ ಬಗ್ಗೆ, ವಿಶೇಷವಾಗಿ ದಿಗಂಬರ ಮುನಿಗಳನ್ನ ನಾನು ಹತ್ತಿರದಿಂದ ನೋಡಿದಂಥವನು. ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಜನ ಮುನಿಗಳ ಓಡಾಟವನ್ನು ನಾನು ಪ್ರತ್ಯಕ್ಷವಾಗಿ ನೋಡಿದ್ದೇನೆ. ಬಹುಶಃ ಕಠಿಣವಾದಂಥ ವ್ರತವನ್ನು ಮಾಡೋದ್ರಗಳ ಪೈಕಿ ಜೈನ ಮುನಿಗಳಲ್ಲಿ ದಿಗಂಬರ ಮುನಿಗಳು ಬಹಳ ಮುಂಚೂಣಿಯಲ್ಲಿ ನಿಲ್ತಾರೆ ಅಂತೇಳಿ ನನ್ನ ಅಭಿಪ್ರಾಯ. ನನ್ನ ಕ್ಷೇತ್ರದಲ್ಲಿ ಒಂದು ಗುದ್ದಲಿ ಪೂಜೆಯ ಕಾರ್ಯಕ್ರಮಕ್ಕೆ ನನ್ನ ಕ್ಷೇತ್ರದಲ್ಲಿ ಒಬ್ಬರು ಮುನಿಗಳು ಬಂದಿದ್ರು. ನಾನು ಆ ಘಟನೆಯನ್ನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಗುದ್ದಲಿ ಪೂಜೆಯನ್ನು ಮಾಡಬೇಕು ಅಂತೇಳಿ ಸ್ವಾಮೀಜಿಗಳಿಗೆ ಮನವಿ ಮಾಡಿದಾಗ ಸುಮಾರು 5-6 ನಿಮಿಷಗಳ ಕಾಲ ಗುದ್ದಲಿ ಪೂಜೆಯನ್ನು ಅವ್ರು ಮಾಡಲೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಆ ಗುಂಡಿನಲ್ಲಿ 3-4 ಇರುವೆಗಳು ಓಡಾಡ್ತಾ ಇದೆ, ಅದು ಮೇಲೆ ಬರಲಿ ಅಂತೇಳಿ ಅವ್ರು ಕಾಯ್ತಾ ಇದ್ರು. ನಂತರ ಇರುವೆಗಳ ಮೇಲೆ ಬರಲಿಲ್ಲ. ಸ್ವತಃ ಮುನಿಗಳು ಆ ಗುಂಡಿ ಒಳಗೆ ಕೆಳಗಿಳಿದು ಆ ಇರುವೆಗಳನ್ನು ಮೇಲಕ್ಕೆ ಹಾಕಿ ನಂತರ ಶಿಲಾನ್ಯಾಸವನ್ನು ಮಾಡಿದಂಥ ಘಟನೆ ನನ್ನ ಕ್ಷೇತ್ರದಲ್ಲೂ ಕೂಡ ಪ್ರತ್ಯಕ್ಷವಾಗಿ ನಾನು ಶಾಸಕನಾಗಿದ್ದಾಗ ಅದು ನೋಡಿದ್ದೇನೆ. ಅಂದರೆ ಯಾರಿಗೂ ಕೂಡ ಹಿಂಸೆಯನ್ನ ಆಗಬಾರದು ಅನ್ನುವ ರೀತಿಯಾದಂಥ ನಡವಳಿಕೆಯನ್ನು ತೋರಿಸ್ಕೊಟ್ಟಂಥವ್ರು ದಿಗಂಬರ ಮುನಿಗಳು. ಅಂಥ ದಿಗಂಬರ ಮುನಿಗಳ ಬರ್ಬರವಾದಂಥ ಹತ್ಯೆಯನ್ನ ಇಡೀ ರಾಜ್ಯ ಇವತ್ತು ಒಂದು ಧ್ವನಿಯಿಂದ ಇವತ್ತು ಖಂಡಿಸಬೇಕಾಗಿರುವಂಥದ್ದು ಇವತ್ತಿನ ಅನಿವಾರ್ಯತೆ. ಈಗಾಗಲೇ ಉಲ್ಲೇಖ ಮಾಡಿದರು ಯಾವ ರೀತಿಯಾದಂಥ ಹತ್ಯೆ. ವಿದ್ಯುತ್ ಶಾಕನ್ನು ಕೊಟ್ಟು, ಕರೆಂಟ್ ಶಾಕನ್ನು ಕೊಟ್ಟು ಹತ್ಯೆಯನ್ನು ಮಾಡ್ತಾರೆ. ಅದನ್ನ 9 ತುಂಡುಗಳಾಗಿ ಅದನ್ನ ಇದು ಮಾಡ್ತಾರೆ ಅಂತಂದ್ರೆ ಯಾವ ರೀತಿಯಾದಂಥ ಕ್ರೂರ ಮನಸ್ಸು ಅನ್ನೋದನ್ನ ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು. ಮಾನ್ಯ ಅಭಯ್ ಪಾಟೀಲ್ರು ಉಲ್ಲೇಖ ಮಾಡಿರುವಂಥದ್ದು, ಆರೋಪಿಗಳಲ್ಲಿ ಒಬ್ಬರ ಹೆಸರನ್ನ ಮಾತ್ರ ಉಲ್ಲೇಖ ಮಾಡ್ತಾ ಇದ್ದಾರೆ. ಉಳಿದಂತ ಆರೋಪಿಗಳನ್ನ ಪೊಲೀಸ್ ಇಲಾಖೆ ಆಗಲಿ ಉಳಿದಂತವ್ರು ಅದನ್ನ ಬಹಿರಂಗ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನಮ್ದು ಆಕ್ಷೇಪ ಇರುವಂಥದ್ದು. ಯಾರೇ ಆರೋಪಿಗಳಾಗಿದ್ರೂ ಕೂಡ ಅವರ ಬಗ್ಗೆ ಯಾವುದೇ ಸಹಾನುಭೂತಿಯನ್ನ ಇಲಾಖೆ ಆಗಲಿ, ಸರ್ಕಾರ ಆಗಲಿ, ಸಮಾಜ ಆಗಲಿ ಇವತ್ತು ವಹಿಸ್ಕೊಳ್ಬಾರ್ದು. ಯಾರು ಆರೋಪಿಗಳಿದ್ದಾರೆ ಅವ್ರ ಬಗ್ಗೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಯಾವುದೋ ಒಂದು ಕೋಮಿನ ಆರೋಪಿ ಇದೆ ಎನ್ನುವ ಕಾರಣಕ್ಕೋಸ್ಕರ ಅದನ್ನ ಬಹಿರಂಗ ಮಾಡೋದಿಲ್ಲ ಅಂತಾದ್ರೆ ತನಿಖೆಯ ದಿಕ್ಕು ಯಾವ ರೀತಿ ಹೋಗುತ್ತೆ ಅನ್ನುವಂಥದ್ದು ಪ್ರಾಥಮಿಕ ಸಂಗತಿಗಳಲ್ಲೇ ಗೊತ್ತಾಗುತ್ತೆ. ಎರಡನೇದು, ಇವತ್ತು ಸುದ್ದಿ ಆಗ್ತಾ ಇರೋದೇನು, ಯಾರೋ 6 ಲಕ್ಷ ರೂಪಾಯಿಯ ಸಾಲ ತೆಗೆದುಕೊಂಡಿದ್ರು, ಅದನ್ನ ಮರುಪಾವತಿ ಮಾಡು ಅಂತೇಳಿ ಮುನಿಗಳು ಹೇಳಿದ್ರು ಅಂತೇಳಿ. ಮಾನ್ಯ ಅಧ್ಯಕ್ಷ, ದಿಗಂಬರ ಮುನಿಗಳು ಯಾವುದೇ ಹಣಕಾಸಿನ ವ್ಯವಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದ ಕಠಿಣವಾದಂತಹ ವ್ರತಗಳನ್ನು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ದಿಗಂಬರ ಮುನಿಗಳು ಹಣಕಾಸಿನ ವ್ಯವಹಾರ ಮಾಡ್ತಾರೆ, 6 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ರು ಅಂತಂದ್ರೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಇದರ ಮುಖಾಂತರ ದಿಗಂಬರ ಮುನಿಗಳ ಬಗ್ಗೆಯೂ ಗೌರವ ಹೆಚ್ಚಾಗಬೇಕು. ಯಾಕೆಂದ್ರೆ ಅದು ಹಣಕಾಸಿನ ವ್ಯವಹಾರದ ಕಾರಣಕ್ಕೆ ಇದು ಹತ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿದೀನಿ, ಯಾರು ಕೂಡ ಚರ್ಚೆಯನ್ನು ಕೂಡ ಮಾಡಬಾರ್ದು. ಹಾಗಾಗಿ ಅವರ ಕಠಿಣ ವ್ರತ ಇದೆ, ಅಹಿಂಸೆಯ ಬೋಧನೆಗಳೇನು ಮಾಡ್ತಾರೆ. ಅಂತ ಒಬ್ಬ ಮುನಿಗಳನ್ನ ಹಿಂಸೆಯ ರೂಪದಲ್ಲಿ ಹತ್ಯೆಯನ್ನು ಮಾಡಿರುವಂಥದ್ದನ್ನ ನಾಗರಿಕ ಸಮಾಜ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ತಕ್ಷಣ ಸರ್ಕಾರ, ಪೊಲೀಸ್ ಇಲಾಖೆ ಯಾವುದೇ ಒತ್ತಡಕ್ಕೆ ಮಣಿಯದೆ ಯಾರ್ಯಾರು ಆರೋಪಿಗಳಿದ್ದಾರೆ, ಇದರ ಹಿಂದೆ ಯಾವ ರೀತಿಯಾದಂಥ ಷಡ್ಯಂತ್ರಗಳಾಗಿದೆ, ಇಷ್ಟು ಕ್ರೂರವಾಗಿ ಯಾಕೆ ಹತ್ಯೆಯನ್ನು ಮಾಡಿದ್ರು, ಇದರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯನ್ನ ತಕ್ಷಣ ಸರ್ಕಾರ ಇವತ್ತು ಮಾಡಲೇಬೇಕಾಗಿದೆ. ಸ್ಥಳೀಯ ಪೊಲೀಸರು ಆರೋಪಿಗಳನ್ನು ಮುಚ್ಚಿಡುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅಂತಾದ್ರೆ ಆ ಜಿಲ್ಲೆಯ ಜನ ಮತ್ತು ಆ ಸಮಾಜದ ಜನ ಇವತ್ತು ಆಘಾತಕ್ಕೊಳಗಾಗಿದ್ದಾರೆ. ತಕ್ಷಣ ಇದನ್ನ ಬೇರೆ ರೀತಿಯಾದಂಥ ತನಿಖೆಯನ್ನು ಮಾಡಬೇಕು ಅಂತೇಳಿ ಏನು ಸದಸ್ಯರುಗಳು ಆಗ್ರಹ ಮಾಡಿದ್ದಾರೆ. ನಾನು ಅದಕ್ಕೆ ಧ್ವನಿಯನ್ನು ಕೂಡಿಸ್ತೇನೆ. ತಕ್ಷಣ ಎಲ್ಲ CBI ತನಿಖೆಗೆ ಇದನ್ನ ಒತ್ತಾಯಿಸ್ತಾ, ಯಾವುದೇ ರೀತಿಯಾದಂಥ ಆರೋಪಿಗಳಿದ್ರೆ ಇದನ್ನ ರಕ್ಷಣೆಯನ್ನ ಮಾಡಬಾರ್ದು. ಆರೋಪಿಗಳ ಹೆಸರುಗಳನ್ನು ಪ್ರಕಟ ಮಾಡಬೇಕು, ಬಂಧನ ಆಗಬೇಕು, ಸ್ವಾಮೀಜಿಗಳಿಗೆ ನ್ಯಾಯವನ್ನು ಒದಗಿಸಬೇಕು. ಅದೇ ರೀತಿಯಾಗಿ ಉಳಿದ ಎಲ್ಲ ದಿಗಂಬರ ಸ್ವಾಮೀಜಿಗಳಿಗೆ ಸರ್ಕಾರ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥ ಆಗ್ರಹವನ್ನ ನಾನು ನಿಮ್ಮ ಮುಖಾಂತರ, ಈ ಸದನದ ಮುಖಾಂತರ ಸರ್ಕಾರವನ್ನು ಮಾಡ್ತೇನೆ. 2 ನಿಮಿಷದಲ್ಲಿ ಮುಗಿಸಿ. ಆಯ್ತು.